ಗೀತಾರ ಕೂಡ ಸೇರ್ಸಾದಿದ್ದೇವೆ. ಅವೇ ಎಡಮನೆ ಪರಿಚಯದಲ್ಲಿ ಸೇರ್ಸಾದಿ ನಮ್ಮ ತುಳುವಪ್ಪನ ಸಂಸ್ಕೃತಿ ನಿರ್ಮಾಣಕ್ಕೋಸ್ಕರ ಇದಕ್ಕೆ ಸಹಕಾರ ಮಾಡಿಕೊಡುವುದು ಸರ್ಕಾರದ ಕೇಳೋಣ ದೊಡ್ಡದು. ವಿಶೇಷವಾದ ನಮ್ಮ ತುಳುನಾಡಿನ ನಮ್ಮ ತುಳು ಸಂಸ್ಕೃತಿ ತುಳು ದೇಶದ ತುಳು ಜನಕುಲ ಒಂದು ವಿಶೇಷವಾದ ಧರ್ಮಾಭಿಮಾನ ಐಕ್ಯಪಡಿತ ಪೂರಕವಾದ ವಾತಾವರಣ ಇದು ಪೂರ ಪರಿಸರ ನಾಶನ ರೀತಿಯಲ್ಲಿ ಇದಕ್ಕೆ ಹಾಳಾಗೋದು ಇಡೀ ನಮ್ಮ ಸಂಸ್ಕೃತಿಯೇ ಹಾಳಾಗುತ್ತಿದ್ದು ಅವೆಲ್ಲ ಪೂರ ವಿರೋಧಿಸಿದ್ರೆ ನಮ್ಮ ಸಂಸ್ಕೃತಿ ಒರಿಯಲು ನಮ್ಮ ಸಂಸ್ಕೃತಿ ಬುಡವರೆಗೆ ನಮ್ಮ ಸರ್ಕಾರ ಮಾನ್ಯತೆ ಕೊರಡು ಬರುವ ದೃಷ್ಟಿಯಲ್ಲಿ ಸಂಸ್ಕೃತಿ ಸಂಸ್ಕಾರ ಹಾಳಾವನ್ನಕ ಮುಂತ ಹೆಚ್ಚೆಚ್ಚು ಪೂರ ಬೇರೆ ಬೇರೆ ಕೆಲಸ ಹೊಸ ಹೊಸ ಕಾರ್ಯಕ್ರಮಗಳು ಬಂದು ಹಾಳು ಮಾಡಿದ್ದ ಸಂದರ್ಭಗಳು ಅವು ಹಾಲಾರು ಬೆಳ್ಳಿ ಅವು ಗುರಿಗಳು ಬರುವ ದೃಷ್ಟಿಯಲ್ಲಿ ನಮ್ಮ ತುಳುವೆಲ್ಲ ಮಾತ್ರ ಒಟ್ಟು ಸೇರಿಸಿ ಸರ್ಕಾರವು ಮನವಿ ಪ್ರತಿಷ್ಠೆ ನಾವು ಮಾತ್ರ ಒಟ್ಟು ಸೇರುವವರಂತೆ ಉತ್ಪರಿಯ ದೇಶವನ್ನು ನಮ್ಮ ಸುಂದರ ಒಂದು ಸಂಸ್ಕೃತಿ ನಮ್ಮ ಮಾತ್ರ ಒಟ್ಟು ಸೇರಿಗ ನಮ್ಮ ಈ ಸಂಸ್ಕೃತಿನ ಉತ್ಪಾದನೆಗೋಸ್ಕರ ಸರ್ಕಾರದ ಬೇಡಿಕೆ ಬಂದು ಅವರಿಗೆ ಯಶಸ್ವಿಯಾದ ಪ್ರಯತ್ನ ಆ ಪ್ರಯತ್ನಕ್ಕೂ ನಮ್ಮ ಮಾತ್ರ ಸೇರಿಸಿ ನಮ್ಮ ನಂಬಿಕೆ ದೈವ ದೇವರಾಗಿ ಪೂರಕವಾದ ಮಾತ್ರ ನಮ್ಮ ಒಟ್ಟಿಗೆ ಅದು ಒಗ್ಗಟ್ಟಾದ ಕರ್ತವ್ಯ ಬರ್ತೀಯ ಇಷ್ಟೇ ನಾವು ಮಾತ್ರ ಒಟ್ಟು ಸೇರಿ ಮುಂದೆ ಬರಲಿಲ್ಲ ಮಾತ್ರ ಒಟ್ಟು ಸೇರಿ ನಮ್ಮ ಸರ್ಕಾರದ ನಿಜ ಆಫೀಸಿಗೆ ಹೋದು ನಮ್ಮ ಮನವಿಗೆ ಬಂದು ನಮ್ಮ ಈ ಕಾರ್ಯ ಯಶಸ್ವಿಯಾಗಲಿಕ್ಕೆ ನಮ್ಮ ತುಳುವರು ಮಾತ್ರ ಒಟ್ಟು ಸೇರಿಗ ನಮ್ಮ ತುಳುವರ ತುಳುನಾಡಿನ ಸಂಸ್ಕೃತಿ ತುಳು ಜಾಗದಲ್ಲಿ ಒಟ್ಟಾಗಿ ಪ್ರಯತ್ನ ಮಾಡಿದ್ರೆ ಮಾತನಾಡ ಕೇಳುವುದು ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತೊಂದು ತುಳುನಾಡಿಗೆ ಒಂದು ಪ್ರತ್ಯೇಕ ಮತ್ತೊಂದು ಮಾತನಾಡಿಕೊಂಡು ಪ್ರಯತ್ನವನ್ನು ಪಂಚಾಯತ್ ಎಂದು ಸುಳ್ಳೇ ಒಂದು ನಿಂತೆಲ್ಲ ಮಾತನ್ನು ಒಟ್ಟು ಬೇರೆ ಎನ್ನುತ್ತೆ ನಿಂತಿನ ಕೈಯಾರೆ ಕನ್ನಡದಲ್ಲಿ ಬಂದಿದೆ. ಆರ್ಯರು ಮೊದಲರು ಕ್ರೈಸ್ತರು ಎಲ್ಲರೂ ಬರಲೆಂದು ಸ್ವಾಗತಿಸಿದೆ. ಜಾತಿ ಮತ ಬೇರೆಲೆಂದು ಬಣ್ಣನೆಂದು ಬರಲೆಂದು ಭೇದವಾಗಿದ್ದರೆ ತಾಯಿ ಮೀಸಲಾಗಿದೆ. ಇನ್ನು ತುಳುವಕ್ಕಲಿನ ಪಾಠಗಳು ಕೈಯಾರೆ ಬಂದಿನ ಪಾಠ ಅರ್ಥಗೊಂಡು ಅದಕ್ಕೆ ಸರಿಯಾದ ಬಂದಿದೆ. ಪಂಚಾಯತ್ ತುಳುನಾಡು ಬಂದ ಸಮೃದ್ಧಿಯ ಸಂಪನ್ನದ ಸಾಂಸ್ಕೃತಿಕವಾಗಿ ಹಿರಿಮೆಗಡೆ ನಿಂತಿರುವ ಭಾಷೆ ಐತ ಅಸ್ತಿತ್ವ ಕಳೆದುಬಾಯದ ಮೇಲೆ ನೋಡೋದು ತುಳು ಪಟ್ಟಣದ ಎಮ್ಮಣಿ ಪಡಿತಾದ ಸೇರೋನ ಮೂಲಕ ಐತ ಅಸ್ತಿತ್ವವಾಗಿ ನೆಲೆಲ ಐತ ಸಾಹಿತ್ಯಿಕ ಸಾಂಸ್ಕೃತಿಕ ಹಿರಿಮೆಗಳಿಗೆ ಬೆಳೆಯ ಬರ್ತದೆ ಮಾತುಕತೆ ನಾವು ಮಾತ ಕೊನೆಯಬೇಕು ಮಾತಾಡ ಇದೊಂದು ಇನ್ನು ರದ್ದು ಮಾತ್ರ ಕೈಗೊಳ್ಳುತ್ತದೆ. ದೇವರನ್ನ ಆಶೀರ್ವಾದ ಮಾತ್ರ ಲಕ್ಷಗಟ್ಟಲೆ ಸರ್ಕಾರ ದಯವಿಟ್ಟು ಹೊರಡೊಂದು ಎಂಗಳು ಒತ್ತಾಯದಲ್ಲಿ ನಾತೆಲ್ಲ ಸೇರಿಸಿ ಈ ಒಂದು ಕಾರ್ಯಕ್ರಮ ಮತ್ತೊಂದೇನು ಯಾನ ಇಕಾತ್ರ ಆ ಬೊಂಬೈ ಟಿಜಮಿಟ ಬೈದೆ ತುಳು ಒಂದು ಭಾಷೆ ಇದು ಪಂಡಿ ಲೆಕ್ಕನೆ ಅವು ಆ ಜಾತಿಗಳು ಆ ಧರ್ಮಗಳು ಸಂಬಂಧಪಟ್ಟಿನ ಭಾಷೆ ಆಗ್ತದೆ. ಅವೊಂದು ಸಾರ್ವಜನಿಕವಾಯಿನ ಭಾಷೆ ಪಂಚದ್ರಾವಿಡ ಭಾಷೆ ವಂದ್ಯವು ಅಂಚಾದ ಪಂಚದ್ರಾವಿಡ ಭಾಷೆ ವಂದ್ಯಾಯಿನ ಈ ಭಾಷೆಗೆ ಐನಾದ್ರು ಮಾನ್ಯತೆ ಕೊಟ್ಟಿನ ಒಂದು ಸರ್ಕಾರದ ಧರ್ಮದ ಅಂದು ಕರ್ತವ್ಯಲ ಅಂದು ಐದು ದಾದ ಮಾತ ಆವಡು ಅವನ ಮಾತ ನಮ್ಮ ವಿದ್ವಾಂಸರು ಸರ್ಕಾರಗಳು ಸಲ್ಲಿಸಾದ ಅಂಚಾದ್ರು ನನ್ನ ಇನ್ನ ತಡ ಮಲ್ಪಂದೆ ಒಂದು ಜನಕ್ಕನ್ನ ಈ ಕೇಳಿಕೆ ಮಾತ್ರ ಒಂದು ಭಾಷೆದ ಅಭಿವೃದ್ಧಿದಲ್ಲೇ ಕೊಡ್ಲ ಒಂದು ಭಾಷೆ ಕೆರಿಯರ ಬಂದು ಒಂದು ಭಾಷೆದ ಅಭಿವೃದ್ಧಿದಲ್ಲೇ ಕೊಡು ಸರ್ಕಾರ ಅದಕ್ಕೆ ಖಂಡಿತ ಮಾನ್ಯತೆ ಕೊಡು ಅಂದು ಯಾನು ಬರಬಹುದ ಮಾತ ತುಳುವರಿನ ಪರವಾದ ಮೂಲಿಯನ್ನ ವಿನಂತಿನೇ ಇದನ್ನು ದೀಪೆ
Damai ban banner sirkon. Oh, ನಮ್ಮ ಹೋರಾಟ ಖಂಡಿತವಾಗ್ಲೂ ಜಯಿಸಿಕೊಡುದು ಪಡೆದು ನಮ್ಮ ಪ್ರಯತ್ನಗಳನ್ನೆಲ್ಲ ಧರ್ಮ ಶ್ರೀಕೃಷ್ಣರು ಅಂಚನೆ ಕಟೀಲ್ ಆಸನರು ಅಂಚನೆ ಹಿರಿಯ ಸಾಹಿತ್ಯ ಲಕ್ಷ್ಮೀನಾರಾಯಣ ಆಳ್ವರೆ ಅಂಚನೆ ಸುನಿತಕ್ಕ ಮುಗು ಮಾತ ಬರ್ತದೇರಿ ಈತ ರಾಮಚಂದ್ರ ಬೇಕಾ ಮಾಡಿ ಖಂಡಿತವಾಗ್ಲೂ ನನಗೆ ಬೆಂಬಲ ಒಂದು ಬಂದು ಮಸ್ತ್ ದಿನ ತುಳುನಾಡದ ಮಹನೀಯರು ನನಗೆ ಬಂತಾರೆ ಇದರ ಮೂಲಕ ಇದಕ್ಕೆ ಒಂದು ಚಾಲನೆ ನಮ್ಮ ವರಗಿಷ್ಟಪುರದಲ್ಲಿ ಬಹುಶಃ ನಮ್ಮ ಜಿಲ್ಲೆಗೆ ಕೂಡ ದೇವಸ್ಥಾನ, ನಮ್ಮ ಜಿಲ್ಲೆಗೆ ಕೂಡ ದೈವಸ್ಥಾನ, ನಮ್ಮ ಜಿಲ್ಲೆಗೆ ಕೂಡ ವಿದ್ಯಾಸಂಸ್ಥೆಗಳು, ನಮ್ಮ ಜಿಲ್ಲೆಗೆ ಕೂಡ ಆಸ್ಪತ್ರೆಗಳು ಅಂತ ಬೆದರಾಟ ರೀತಿಯಲ್ಲಿ ಖಂಡಿತವಾಗ್ಲ ತುಳುನಾಡದ ಜನಗಳು ಬುದ್ಧಿವಂತರನ್ನು ಬರ್ಬಿಡ ಪಾತ್ರ ಮಾತುಗಳಿಟ್ಲುಂಡು ಆಂಡ ಬುದ್ಧಿವಂತರಲ್ಲೊಂದು ಶಾಂತಿ ಪ್ರಿಯರ್ಲೊಂದು ಬುದ್ಧಿವಂತರು ಶಾಂತಿ ಪ್ರಿಯರು ಎತ್ತಲ ಆ ವಿಷಯಗಳ ತೊಂದರೆ ಮಲ್ಕೊಂಡೆ ಜನಕುಲ್ಲ ಶಾಂತಿ ಕೆಟ್ಟಡಂದೆ ಎತ್ತರಿಸಿದ ಕೆಲಸ ಮಾಡ್ಕೊಂಡು ಈ ಸಂದರ್ಭದ ತುಳುನಾಡದ ಸಂಸ್ಕೃತಿ ನಾಶ ಪ್ರಯತ್ನ ಕೊಡುವುದಿಲ್ಲ ಆಕಳಿಗೆ ಧಿಕ್ಕಾರ ಮಾಡೋದಿಲ್ಲ ಮಾತಾಡ್ತಂದೆ ಇಂಚಿನ ಹೋರಾಟದ ಹಲೋ ಈ ಪರಶುರಾಮ ಸೃಷ್ಟಿ ಈ ತುಳುನಾಡು ಮೆರೆದು ಉಂಟು. ಈ ತುಳುನಾಡು ಅನೇಕ ದೇವಸ್ಥಾನ ಅಂಜನೆ ಪುಣ್ಯಕ್ಷೇತ್ರಗಳಲ್ಲ. ಈ ತುಳು ಭಾಷೆ ವಾ ಜಾತಿಗಳ ಸೀಮಿತವಾಗುತ್ತೆ. ಮಾತ ಧರ್ಮಗಳು ಸೇರಿನ ಹಿಂದೂ ಆದಪ್ಪು ಮುಸ್ಲಿಂ ಕ್ರಿಸ್ತನ್ ಅವಲೇ ಆದಪ್ಪು ಇನ್ನು ಮುಸ್ಲಿಂ ಸಾಧ ಯಾನ ಉಡುಪಿ ಬರ್ತಿದೆ ಈ ಸಭೆಗೆ ಸೇರೋಣ ಕಾರಣ ಉಂಟು. ಎಲ್ಲಿದೆ 16 ವರ್ಷ ಪ್ರಾಯ ಉಂಟು. ಈ ಮದುವೆ ಒಳ್ಳೆಯ ಮುಂಗಾಡಲ್ಲಿ ಒಂದು ತುಳುನಾಡದ ಬಗ್ಗೆ ಚರಿತ್ರೆ ಬರೆಯುವುದು ರೈತ ಬಗ್ಗೆ ಮನವಿಲ್ಲ ನಮ್ಮ ನಾಯಕರು ಹಿರಿಯರನ್ನು ಅಂಚನೆ ಕೇಂದ್ರ ಸರ್ಕಾರಗಳ ಮನವಿ ಕೊರಪಡುವಂತೆ ಮಹತ್ವದ ರಾಜ್ಯ ಕಾರ್ಯ ಎರಡು ಪ್ರಮುಖ ಬೇಡಿಕೆಯನ್ನು ಈಡೇರಿಸಿದರೆ 4 ವರ್ಷಗಟ್ಟಲಾಂಡು 2018 ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಆಗಲ್ಲ. ರಾಜ್ಯ ಸರ್ಕಾರ ಗೊತ್ತುಕೊಂಡ ಬೇಡಿಕೆ ಜ್ಯೋತಿರತ್ನ ಸಾರ್ವವಾದ ಜಿಲ್ಲಾಧಿಕಾರಿಗಳ ಹೇಳಿದಂತೂ ಮಾನ್ಯ ಮುಖ್ಯಮಂತ್ರಿಗಳ ಕೇಂದ್ರ ಸರ್ಕಾರಗಳ ಮನವಿ ಕೊಡುವ ಮೂಲಕ ಇವರಿಗೆ 2 ಬೇಡಿಕೆಯನ್ನು ಈಡೇರಿಸಿದ ಸಮಸ್ತ ತುಳುನಾಡಿನ ಪರವಾದ ಜೀವನದ ಈ ಗಡುವಿನ ಈ ಪ್ರಬುದ್ಧ ಪ್ರತಿಯೊಂದು ಜನಕಲ ಪ್ರತಿಯೊಂದು ಪರಿಸರದ ರಕ್ಷಣೆ ಮಾಡುವ ದೃಷ್ಟಿಗೆ ಈ ತುಳು ಭಾಷೆ ರಾಜ್ಯದ ಅಧಿಕೃತ ಭಾಷೆಗಳು ರಚನೆ ಸಂವಿಧಾನ ಹೆಚ್ಚಿನ ಪರಿಚಯಕ್ಕೆ ಸೇವಾಡುವ ಪ್ರಮುಖರನ್ನು ಬೇಡಿಕೆಯಲ್ಲಿ ಈ ಒಂದು ನಡಪಡಿಸಿದ ಈ ಒಂದು ಹಕ್ಕೊತ್ತಾಯ ಮೆರವಣಿಗೆ 24 ಜ್ಯೋತಿರತ್ನ ಪ್ರಾರಂಭವಾದ ಜಿಲ್ಲಾಧಿಕಾರಿ ಕಚೇರಿಯಿಂದ ಮುಂಭಾಗವಾಗುವಂಥದ್ದು. ಬಲಿ ತುಳುವರೇ ನಮ್ಮ ಕೂಡ ಒಗ್ಗಟ್ಟಾಗ ಈ ಒಂದು ನನ್ನ ಬೇಡಿಕೆ ಪರಿಚಯದಲ್ಲಿ ಸೇರಿಸಬೇಕಾದ ಪ್ರಮುಖ ಬೇಡಿಕೆಯನ್ನು ನೀವೊಂದು 2018 ತುಳುನಾಡಿನ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗರು ನಡೆಸಲು ತುಳುನಾಡಿನ ಸಂಸ್ಕೃತಿ ಒಡೆಯರು ತುಳುನಾಡಿನ ಜಲ ನೆಲ
ಒಂದರ ಕೋಟಿ ಜನಗಳು ಮಾತಾಡ್ತಿನ ತುಳು ಭಾಷೆಗಳು ರಾಜ್ಯದ ಅಧಿಕೃತ ಭಾಷೆಗಳು ಸಂವಿಧಾನದ ಏಕತೆ ಪರಿಚಯಗಳು ಈ ಒಂದು ರಾಜ್ಯದ ಮಾನ್ಯತೆ ಈ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ದಕ್ಷಿಣ ಭಾರತದ ಸುಮಾರು 3000 ವರ್ಷದ ಇತಿಹಾಸ ಪುರಸ್ಕಾರ ಇವನ್ನು ತೊಡಮಾಡಬಹುದು. ರಾಜ್ಯ ಸರ್ಕಾರ ಮತ್ತು ಫಂಡರ ಈ ಒಂದು ಬೇಡಿಕೆ ನೆರವೇರಿದೆ. ಈ ದರ್ಶನ ತುಳುನಾಡ ರೀತಿಯ ಸಮಸ್ತ ಸಂಘ ಸಂಸ್ಥೆಯ ನಾಯಕರನ್ನು ಮಕ್ಕಳನ್ನು ಒಂದುಗೂಡುವುದು ಸರ್ಕಾರದ ಈ ಒಂದು ಬೇಡಿಕೆಯನ್ನು ಈಡೇರಿಸುವ ವ್ಯಕ್ತಿಯ ವಿಚಾರಗಳು ಮಂಡನೆ ಬರ್ಪಡು. ಈ ದರ್ಶನದ ಕೂಡ ಈ ಒಂದು ಹೋರಾಟದ ಸಮಸ್ತ ಈ ಒಂದು ಹಕ್ಕುತ್ತಾದ ಮೆರವಣಿಗೆ ಏಕೆಂದರೆ ಮಾತಾಡಿಗಳ ನಮ್ಮ ಸಂಘದ ಸಂಘಟಕರ ಪರವಾದ ಸಂಗ್ರಹದ ಕೃತಜ್ಞತೆ ಇಡೀ ನಮ್ಮ ಹಕ್ಕುತ್ತಾದ ಮೆರವಣಿಗೆ ಸುಮಾರು 200 ಸಂಘಟನೆಯ ನಾಯಕರ ಪಾಲ್ಗೊಳ್ಳುತ್ತಿಲ್ಲ. ಒಬ್ಬನ ದಿನಟಿ ಬೇಡಿಕೆ ಈಡೇರಿಸುತ್ತಿರುವಂತಹ 1 ಕೋಟಿ ಜನಗಳನ್ನ ಸೇರಾದ ಈ ಒಂದು ಬೇಡಿಕೆಯ ವಿರುದ್ಧವಾದ ಈ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ತೀವ್ರ ಹೋರಾಟವನ್ನು ತೆಗೆದುಕೊಳ್ಳಲಾಗುವುದು. ಈ ನಿಟ್ಟಿನ ಹಕ್ಕುತ್ತಾದ ಬೆಳವಣಿಗೆ ನಮ್ಮ ತುಳುನಾಡಿನ ಸರ್ವ ಸಂಘಟನೆಯ ಜನಪ್ರತಿನಿಧಿಗಳು, ಕಾರ್ಮಿಕರು, ವಿದ್ಯಾರ್ಥಿಗಳು, ಮಹಿಳೆಯರು, ಸಿನಿಮಾ ರಂಗ, ನಾಟಕ ರಂಗ, ಜಾನಪದ, ಯಕ್ಷಗಾನ, ಸಾಹಿತ್ಯ, ಇತರ ಕ್ಷೇತ್ರದ ಪೂರ್ವ ನಾಯಕರನ್ನ ಕೂಡ ಪಾಲ್ಗೊಳ್ಳುತ್ತಿನ ಈ ಒಂದು ಸಾಂಕೇತಿಕ ಹಕ್ಕುತ್ತಾದ ಬೆಳವಣಿಗೆ 1,000 ಕೋಟಿ ತುಳುನಾಡಿನ ಈ ಒಂದು ಜನಗಳ ಬೇಡಿಕೆಯನ್ನು ಈಡೇರಿಸಲು ರೈತರು ಮಲ್ಪಂಚಿನ ಹಕ್ಕೊತ್ತಾಯ ಇದೆ ಮೆರವಣಿಗೆ ಬಿದ್ದಾರ್ದು ನಮ್ಮ ಹಂಪನ್ ಕಡೆ ಸಿಗ್ನಲ್ ಕಡೆ ತುಂಬೋಂದಿಲ್ಲ. ಒಂದು 10 ಜನ ನಮ್ಮ ಮೆರವಣಿಗೆ ಹೋಗಂಗಿಲ್ಲ. 1 ಜನ ಇತ್ತದಿಕ್ಕಿನ ಸುದ್ದಿದ ಲೇಖನೆ ನಮ್ಮ DC ಕಚೇರಿ ಮೆರವಣಿಗೆ ಸೇರು ನೋಡುಕೊಂಡು ವಿನಂತಿ ಮಲ್ತನವ ಅವಳವಳು ಉಂಟದು ಕಾಪು ನೀಡ್ದು ಮೆರವಣಿಗೆ ಉಂಟದು ಮೆರವಣಿಗೆ ಒಟ್ಟುಗು ಬರ್ತದೆ ಸಹಕಾರ ಕೊರಡನ್ನು ಕೇನೊಂದಿಲ್ಲ ಏಮಲ್ತದೆ ತುಳುನಾಡದ ತುಳುವಪ್ಪೆನ ಮೌಕ್ಯದ ಜೇಕುಳು ಪಕ್ಷ ಭೇದ ತುಳುವಂದೆ ಒಂಜೆ ಒಂಜಿ ಅಭಿಮಾನಡು ತುಳುವಪ್ಪೆಗೆ ಮಾನ್ಯತೆ ತಿಕ್ಕೊಡು ತುಳು ಭಾಷೆ ಎನ್ಮನೆ ಪರಿಚಯದಗಳು ಸೇರಡು ತುಳುನಾಡದ ಜನಗಳಿಗೆ ತೊಂದರೆ ಅಪ್ಪನ ಒವೇ ಒಂಜಿ ಯೋಜನೆಯಲ್ಲೆಲ್ಲ ಕನೆಯರ ಬಲ್ಲಿ ಪಂಪನ ಮೂಜಿ ಉದ್ದೇಶರು ನಮ್ಮ ಹೋರಾಟ ಮಲ್ತಂದಿಲ್ಲ ಅಕ್ಕಳು ಮುಕ್ಕಳು ನಮ್ಮ ಕಾತುಕೊಂಡ ಒಂದು ನಮ್ಮ ಆತ ತುಳುವೇರು ಪಂಪನ ಒಜೆ ಒಜಿ ಬೇಡಿಕೆಯನ್ನು ದೀವೊಂದು ತುಳುನಾಡದ ತುಳುವೇರಿನ ಬೇಡಿಕೆಯನ್ನು ಈಡೇರಿಸಲಿ ಪಂಪನ ಒಜೆ ಒಜಿ ಉದ್ದೇಶರು ಹಕ್ಕುತ್ತಾಯ ದೂರ ದೂರುಡಿತನ ತುಳುನಾಡದ ಮಾತಾ ಬಾಂಧವರೇ ಪಕ್ಷ ಭೇದನ ತೂವಂದೆ ಜಾತಿ ಮತ ಧರ್ಮ ಒಂದನ್ನು ತೂವಂದೆ ಮಾತ ಬಂದು ಜೈ ಜೈ ತುಳುನಾಡು ಜೈ ಜೈ ತುಳುವಪ್ಪೆ ಜೈ ಜೈ ತುಳುನಾಡು ಜೈ ಜೈ ತುಳುವಪ್ಪೆ ಬಂದಲೆ ತುಳುವೆರು ಬುದ್ಧಿವಂತರು ತುಳುವೆರು ತಾಳ್ಮೆದಗಳು ಒಂದು ನಮ್ಮ ತೋಜಾದ ಕೊಡ್ತ ನಮ್ಮ ತಾಳ್ಮೆಗೂ ಸರಿಯಾಗಿನ ಪ್ರತಿಫಲ ಸಿಕ್ಕುದುಜಿ ನನ್ನ ತುಳುವೇರು ಬಂಜಿ ಚೂರು ಬೆಚ್ಚ ಬೇರೆ
ನಮ್ಮ ಹಕ್ಕೊತ್ತಾಯದ ಮೆರವಣಿಗೆಗೆ ಜಯಕರ ಶೆಟ್ಟಿ ಮುಂಬೈ, ಕ್ಷಮಿಸಿ, ಜಯಕೃಷ್ಣ ಶೆಟ್ಟಿ ಮುಂಬೈ ದೂರದ ಊರು ವಿನಂದ ಅವರ ಸಾಹಿತ್ಯ ರಂಗದಲ್ಲಿ ಹೊಸ ದಾಖಲೆ ಮಾತನಾಡಿ ನಾಟಕ ರಂಗದ್ದು ವಿಜಯಕುಮಾರ್ ಕೋಡಿಯಲ್ಲ ತುಳು ಭಾಷೆನ ಸಂವಿಧಾನದ ಎಣ್ಮನೆ ಪರಿಚ್ಛೇದಗಳು ಸೇರ್ಪಲೆ. ತುಳು ಭಾಷೆ ರಾಜ್ಯದ ಅಧಿಕೃತ ಭಾಷೆ ಮಕ್ಕಳು ಎತ್ತರ ಪರಿಚಯಕ್ಕೆ ಅವರಿಗೆ ಮಾನ್ಯತೆ ಕೊಡಬೇಕೆಂಬ ದೃಷ್ಟಿಯು ಏನಂತ ಬೇಡಿಕೆ ಆತ್ಮೀಯತೆಯ ಭಾವನೆ ಭಾಷೆ ತುಳುನಾಡು ರಾಜ್ಯದ ಅಧಿಕೃತ ಭಾಷೆಗಳು ಸಂಪುಟದ ಈ ಜಿಲ್ಲೆದ ಎಲ್ಲ ಶಾಸಕರನ್ನ ಡಾಕ್ಟರ್ ಲೋಕಸಭಾ ಸದಸ್ಯರನ್ನ ಈ ನಿಟ್ಟಿನ ಮಹತ್ವಪೂರ್ಣವಾದ ನಿಟ್ಟಿನ ನಮ್ಮ ಬೇಡಿಕೆ ಈಡೇರಿಸುವ ದೃಷ್ಟಿಯ ನಿಟ್ಟಿನ ಬೇಲವಾಲ್ಪೋಡು ಬಂದ ದೃಷ್ಟಿಯ ಸರ್ವ ತುಳುನಾಡಿನ ಹಿರಿಯರ ಚಿಂತನೆ ಪುರಂಚಿನ ಈ ಒಂದು ದೊಡ್ಡ ಬೇಡಿಕೆ 1 ಕೋಟಿ ತುಳುವರೆಗೂ ಪುರಂಚಿನ ಈ ಒಂದು ಕನಸೋಡು ಪಂಪುರ ದೃಷ್ಟಿಯ ಜಿಲ್ಲೆಡಿಸಿನ ಸರ್ವ ಸಂಘಟನೆ ನಾಯಕರನ್ನು ಒಟ್ಟು ಮಾಡಿದ ಈ ಒಂದು ಹಕ್ಕತ್ತಾಯದ ಮೆರವಣಿಗೆ ಬಂದಿರುವ ದೃಷ್ಟಿಯ ತುಳುನಾಡಿನ ಎರಡು ಬೇಡಿಕೆಯನ್ನು ಇವತ್ತು 2001 ನಿಮಿಷ ಒಂದರ ಕೋಟಿ ಜನರ ಸ್ವಾತಂತ್ರ್ಯ ರಾಜ್ಯ ಅಧಿಕೃತ ಭಾಷೆಗಳು ಮಾನ್ಯತೆ ಕೊಡುವಂತಹ ಬೇಡಿಕೆ ಜಿಲ್ಲೆದ ಮುಖಂಡನ ಹಕ್ಕತ್ತಾಯದ ಮೆರವಣಿಗೆ ನಡೆಪೆರುಂಟು. ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು ಎಲ್ಲ ಭಾಷೆಗಳ ಉದ್ಧಾರ ಆಗುವಾಗ ಅಳುವುದಾ ಹಾಗೆ ಮಾಡಬಾರ್ದು. ಏನೆಲ್ಲ ಬೇಕು ಅಷ್ಟೆಲ್ಲವನ್ನು ಸರ್ಕಾರಕ್ಕೆ ಒಪ್ಪಿಸಿ ಆಗಿದೆ. ಒಂದು 8ನೇ ಪರಿಚ್ಛೇದದಲ್ಲಿ ಈ ಭಾಷೆ ಒಂದು ಸಿಗಬೇಕು ಮಾನ್ಯತೆ ಅಂತ ಹೇಳಿ ಏನು ಬೇಕು ಅದೆಲ್ಲವನ್ನು ಕೊಡ್ತಾರೆ. ಹಳೆಯ ಗ್ರಂಥಗಳು, ಹಳೆಯ ಕಾವ್ಯಗಳು, ಇತಿಹಾಸ, ಒಂದು ಪ್ರಾಚೀನ ಇತಿಹಾಸ ಇದ್ದು ನಾಡಿಗೆ ಒಂದು ಭಾಷೆ, ಇಷ್ಟೆಲ್ಲವನ್ನೂ ಮಾಡಿಕೊಟ್ಟ ಮೇಲೂ ಈ ಭಾಷೆಯ ಮೇಲೆ ಒತ್ತಾಯದ ಧೋರಣೆ ಯಾಕೆ? ಇದು ನನಗೆ ಅರ್ಥ ಆಗಬೇಕು. ನಾವಷ್ಟು ಇದನ್ನು ಮಾಡ್ತಾರೆ, ನಾವೊಂದಿಷ್ಟ ಅದು ಒಂದು ಸಹಕಾರ ನಮ್ಮದು ಅಂತ ನಾವು ಬಂದಿದ್ದೇವೆ. ಆದರೆ ತುಂಬ ದುಃಖ ಆಗುತ್ತೆ.
ಸರ್ ನೀವು ಪ್ರೋಗ್ರಾಮ್ ಶುರು ಮಾಡಿ ಸರ್ 2 ಗಂಟೆ ಹೇಳಿ 4 ಗಂಟೆಗೆ ನೀವು ಈಗ ಬೈಟ್ ಕೊಡ್ತಾ ನಿಂತಿದ್ದೀರಿ. ನಾವು 1.5 ಗಂಟೆಯಿಂದ ಕಾಯ್ತಾ ತುಳುನಾಡಿನಲ್ಲಿ ಇದ್ದೇ ತುಳುವಿಗಾಗಿ ಹೋರಾಡುವಂತಹ ಎಂಥ ದಯನೀಯ ಸ್ಥಿತಿ. ಬೇರೆ ಭಾಷೆಗಳು ಬದುಕ್ತಾ ಇದ್ದರೆ ನಾವು ಯಾಕೆ? ಆತ್ಮೀಯ ತುಳು ಬಾಂಧವರೇ, ತುಳು ಭಾಷೆನ ತುಳು ಅಕಾಡೆಮಿಯ ಮಾಜಿ ಅಧ್ಯಕ್ಷರು ನಕಲಿರು ತಹಸೀಲ್ ನಕಲಿರು ಇದು ನಮ್ಮ ಸೇವೆಗಳ ಹೊಸತಾಗ್ತದೆ ದುರ್ಬಲ ಈ ಹೋರಾಟ ಮಾಡ್ತದೆ. ನಮ್ಮ ಇದಕ್ಕೆ చాలా స్పష్టమైన ఉప్పున చాలా పాత్ర ఇచ్చి ಬೇಡ దక్షిణ భారత ఉప్పున భాషలే అయిన భాషలు అವು ఆ అయిన భాషలంటే ತುಳುಕು ಅನ್ಯಾಯ ಆತನು ಬಾಕಿ ಮಾತ ಭಾಷೆ ನಾವು ಶಾಸ್ತ್ರೀಯ ಭಾಷೆ ಆದಕ್ಕೂ ಅತ್ತದ ಅದಕ್ಕೆ ಮಾನ್ಯತೆ ಗೊತ್ತೊಂದವು ತುಳುಕು ಈತನೇಟ ಅವು ಒಂಜಿ ಕೇಂದ್ರದ ಎಮ್ಮನೆ ಪರಿಚಯದ ಸೇರಿನಂಚಿನ ಹತ್ತುವತಾಯಿ ಮಂತಿಲ್ಲ ಮಾತೆಲ್ಲ ಎಂಕಲು ಮಾತ ಡೆಲ್ಲಿಗೆ పోతా ರಾಜಧಾನಿ పోతా SMS ಕೃಷ್ಣಪ್ಪನಾಗ ಆರೆಗೂ ಮೆಮೊರಾಂಡಮ್ ಕೊಡ್ತದ್ದು ದಾರ ಕೈ ನಾವು ಈಡೇರಿದ್ವಿ ಇದಕ್ಕೆ ಮಾತೆಲ್ಲ ಇರ್ತದೆ ಕೂಡ ನಮ್ಮ ಕಳಕ್ಕೆ ಜಪ್ಪು ಹೋರಾಟ ಮಾಡ್ಕೊಂಡೇ ಸಾಧಿ ಈ ಭಾಷೆಗೆ ಸಿಕ್ಕಂಚಿನ ಮಾನ್ಯತೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಒಂದು ಪುರಸ್ಕಾರ ಆದಕ್ಕೂ ಇಲ್ಲಿ ಮಾತಾ ಜೊತೆ ನಮ್ಮ ಅನುಭವ ಆಗಿರಲ್ಲ ಏತು ಪುರ್ಲದ ಭಾಷೆ ನಮ್ಮ ತುಳು ಸಾರ ಎಸಳದ ತಾಮರೆ ಅಂದರೆ ನಾಡೋಜ ಕೈಯಾರ ತಿಂಜನ್ ರೈ ಏನು ಅಂತೇನೆ ಆ ಭಾಷೆದ ಪುತ್ರ ತಿಳಿದ ಬಗ್ಗೆ ಮಾತನಾಡಿ ನಂಗೆ ತಿರುಪುರಂಚಿನ ಆಯ್ತಾ ಹತ್ತೊತ್ತಾಯ ಅಗತ್ಯ ಉಂಟು ಆ ಭಾಷೆನ ಎಮ್ಮನೆ ಪರಿಚಯ ಆಯ್ತು ಬೇಗ ಐದು ಸೇರ್ಸಾವನಂಚಿನ ನಿರ್ಣಯದ ನೋಡಿ ಆಯ್ತದೊಂದು ನಮ್ಮನೆ ರಾಜ್ಯ ಸರ್ಕಾರ ಇದೊಂದು ಅಧಿಕೃತ ಭಾಷೆ ಕರ್ನಾಟಕದ ಆತ ಭಾಷೆಗಳಿಂದ ಅಧಿಕೃತ ಭಾಷೆ ಬಂತು ಒತ್ತು ನಾವು ನಮ್ಮ ತುಮಕೂರಪ್ಪು ಆಲಜ್ಜಿ ತುಮಕೂರ ತೂಕುಂದಾಣೆ ನೋಡ್ಬೋದು ಅವಳು ಎಂ ಜಿ ರಸ್ತೆ ನಾವು ಅವಳು ಹೊರಡೆ ಮಾಡ್ಕೊಡು ಅವಳು ಹೋರಾಟ ಮಾಡ್ಕೊಡು ನಮ್ಮ ಗಲಾಟೆ ಗದ್ದಲ ಇದ್ದಂತೆ ನಮಗೆ ಏನೇನೆ ಭಾರಿ ಸೌಮ್ಯರು ಎಂಕಲಕ್ಕೆ ಆಗಿಂದಾಣ ಖಂಡಿತ ಎಂಕಲು ಆ ಉಗ್ರ ಹೋರಾಟ ಮಾಡ್ಕೊಡು ಬುಡ್ಚದ ಬೇಕ ಸಾಂತದೆ ಆಗಕ್ಕೂ ಓಡೋ ಎಲ್ಲಿಲ್ಲೇ ಭಾಷೆ ಕೊಡ್ತೇನೆ ಪಂಚದ್ರಾವಿಡ ಭಾಷೆ ಅತ್ಯಂತ ಪ್ರಾಚೀನವಾದ ಭಕ್ತ ಮಸ್ತ್ ಗುಳೆತ್ತಿರುತ್ತಂತೆ ಈ ಭಾಷೆಗೆ ಈ ಮಾನ್ಯ ಸಿಕ್ಕಲಿಂದಾಣ ಮುಖ ಆ ಭಾಷೆ ಕೊಟ್ಟು ದಾದ ಆವಡು ಅಂತ ಅದು ಆಯ್ನಾತ್ ಬೇಕ ಇದೇನು ರಾಜ್ಯ ಸರ್ಕಾರ ಕೈಕ ಸಂರಕ್ಷಣೆ ಮಾತೆಲ್ಲ ಹಂಗೆ ಗಂಭೀರತೆ ಹೊರಟು ಯಾರು ಮಾತೆಲ್ಲ ಪರವಾಗಿಲ್ಲ ಕೇಳೋದಿಲ್ಲ. ರಾಮನಂದವರು ಪಂಚದ್ರಾವಿಡ ಭಾಷೆಡು ಒಂದು ಭಾಷೆ ಪಂಚದ್ರಾವಿಡ ಭಾಷೆದ ಮಾತಾ ಭಾಷೆಗಳ ತುಳು ಒಂಜಿ ಕುರಿತು ಮಾತೆಗಳ ಸರ್ಕಾರ ಮಾನ್ಯತೆ ಕೊಟ್ಟು ನಂಗೆ ಗೊತ್ತಿದೆ ನಮ್ಮ ಎಮ್ಮನೆ ಪರಿಚಯದ ಸೇರ್ಸಾವಡು ಬಂಧನ ಈ ಹಕ್ಕುತ್ಯದ ಒತ್ತಾಯ ಇದು ನಿಜವಾದ ಶಾಶ್ವತವಾದ ನಂಗೆ ತುಳುಕು ಹೊರತು ನಂಚಿನ ಒಂದು ಕಿರೀಟ ಈ ಕಿರೀಟ ಹೊರಿತೋ ನೋಡು ಐಕೋಸ್ಕರ ನಾನು ಇದು ಬರೀ ಇನಿ ಮನವಿ ಕೊಟ್ಟು ನಮ್ಮ ಮುಂದೆ ನೆತ್ತೆ ಇದಕ್ಕೆ ತುಂಬಲ ಒಂದು ಹೋರಾಟ ಮಲ್ಪೋಡು ನಮ್ಮ ಐಕ ಪೊನೆಯೋಡು ಒಂದು ಪಂಡದ ಹೆಚ್ಚೆ ಉದ್ದ ಪಾತ್ಯಾರ್ಜಿ ಸಮಯದ ಹೊಡೆದ ಹತ್ರ ಎನ್ನ ಭಾಷೆಗಳನ್ನು ಉಂಟಾವೆ ನಕಲು ಮಾತೇರ್ಲ ನಾನೆಲ್ಲ ಇದಕ್ಕೋಸ್ಕರ ಒತ್ತಾಯ ಮಲ್ತೊಂದು ಪೋಡು ಒಂದು ಬಂಡದೆ ಅನ್ಕೊಂಡು ನಮ್ಮೊಟ್ಟಿಗೂ ಸುನೀತಾ ಶೆಟ್ಟಿ ಮುಂಬೈ ಈ ನಮ್ಮ ಹೋರಾಟಕ್ಕೂ ಬೆಂಬಲ ಕೊಡೋಕ್ಕೋಸ್ಕರ ಬೈದರೆ ಅಲ್ಲ ಇತ್ತ 2 ನಿಮಿಷ ನಮ್ಮ ಹೋರಾಟಕ್ಕೂ ಬೆಂಬಲ ಕೊಟ್ಟಿರೋ ಪಾತ್ರೆ ಬಂದು ಇತ್ತ ಇನ್ನೊಬ್ಬರ ಪುರಕಾದು ಸುನೀತಾ ಎಂ ಶೆಟ್ಟಿ ಅವರ ಕೇಳೋದಿಲ್ಲ ಇಂಜಿನಿಯರ್ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಪ್ರದೀಪ್ ಕುಮಾರ್ ಕಲ್ಕುಲ ನಮ್ಮ ಮಾತೆರೆಗಳ ನಮಸ್ಕಾರ ಎಲ್ಲ ಯಾನ್ ಬೊಂಬೈ ಹಿಡಿದು ಇಕ್ಕಾತ್ರ ಒಂದು ದಾರಿ ಸಂತೋಷ ಆಗ ಒಂದು ಅಭಿಮಾನ ದೀದೆ ನಾನು ಅದೇ ಊರು ಹುಟ್ಟಿದ ಬಲ ದಿನ Facebook ನಾನು ಬೊಂಬೈ ತೊಗೊಂಡಲ್ಲ ಮಾತ ಭಾಷೆದ ಇಡೀಟ್ ಎಂಕುಲು ಈ ಭಾಷೆನ ಬರಿಪೋ ಲಕ್ಷಗಟ್ಟಲ ಜನ ಎಂಕುಲು ಈ ಭಾಷೆನ ಬರಿಪಿರಾತ್ರ ಈ ಭಾಷೆಗೆ ಎಂಕುಲು ಸಾಹಿತ್ಯ ರಚನೆ ಮಲ್ಪ ಒಂದು ಅಧಿಕೃತ ಭಾಷೆ ಎಂದು ಬಂದರೆ ದಾದ ಕಷ್ಟ ಅಂದ್ರೆ ಸರ್ಕಾರದ ಇಚ್ಛಾಶಕ್ತಿಯೇ ಇದ್ದಾಗ ಕುಟೋಜು ತಾಯ್ಪಂಡ ಪೂರ ನಮ್ಮ ಮಲ್ತದಲ್ಲ ಈತ ಸಾಹಿತ್ಯ ರಚನೆ ಇರ್ತದಲ್ಲ ಈತ ಜನ ಈ ಭಾಷೆ ಪಾತಿರ್ತಾರೆ ವಿದೇಶದ ಜನ ಮೇಲೆ ಪಾತಿರ್ನೆಟ್ಟು ಸಂಘಟನೆ ಮಲ್ತನ್ನಿಟ್ಟು ಈತ ಮಾತ್ರ ಸರ್ಕಾರದ ಒಂದು ಗಮನಗೂ ದಾಯ ಬರ್ತೀವಿ ಈಗಿನ ಒಂದು ನಮ್ಮ ರಸ್ತೆಗೆ ಜತ್ತದು ಒಂದು ಹೋರಾಟ ಮಲ್ಪೊಡೆ ಆಯ್ನ ಒಂದು ಪರಿಸ್ಥಿತಿ ದಯನೀಯ ಪರಿಸ್ಥಿತಿ ನಮ್ಗೆ ದಾಯ ಬರ್ತದೆ ಹಾಗಾದ್ರೆ ಮಾತಿರಲ್ಲ ಒಂದು ಅಪ್ಪತ್ತಾಯ ಪಂಡ ಪೂರ ಜನ ಸೇರಿದೆ ನಮ್ಮ ಒಂದು ಬೇಡಿಕೆಯನ್ನು ದೀತ ಸರ್ಕಾರವನ್ನು ಗಮನ ಕನ್ನಡು ಒಂದು ಅಧಿಕೃತ ಭಾಷೆಯನ್ನು ಘೋಷಣೆ ಮಾಡ್ಕೊಡು ಎಡ್ಮನೆ ಪರಿಚಯದೋಡು ಮೇಲೆ ತುಳು ಭಾಷೆಯನ್ನು ಸೇರ್ತಾರೆ. ಶ್ರೀಯುತ ಅಬುಬಕ್ಕರ್ ಕಟ್ಪಾಡಿದ್ದು ತುಳು ಮದಿಪುರ
ನಮ್ಮದು ಬೈದರೆ 6 ಗಂಟೆ ಪಾತ್ರ ಬಂದಿಲ್ಲ ಕೇವಲ 2 ನಿಮಿಷ ಹಿಡಿದು ಮುಗಿಪಿನಂಚಿನ ಪಾತ್ರ ದೇವಣ್ಣ ಮಾತ ಬಂದಲು ಮಾತ ಧರ್ಮದಾಗಲ್ಲ ಈ ಅಕ್ಕೊಂಡ ಮೆರವಣಿಗೆ ನೀವು ಇರ್ತಾರೆ ಅಂಚೆನ ಐತೆ ಅಧಿಕಾರಿಗೆ ಮನೆ ಗುರಿ ಹೇಳಿರಿ ಅಂಚೆ ಎಂಗಳಿಗೆ ಹರಿಕೃಷ್ಣಪ್ಪನವ್ರನ್ನ ಒಂದು ಆಶೀರ್ವಾದೋಡೆಯಾನ ಹಲವು ತುಳು ಭಾಷೆನ ಒಂದು ಮಂತೊಂಡೆ ಐಕೆ ಬೋಡದು ಇನ್ನು ತುಳು ಪರಶುರಾಮ ಶಿಷ್ಯರ ಪುಟಿನ ತುಳು ನಾಡಿಗೆ ಪ್ರಥಮ ಸ್ಥಾನ ಪುನೇನಾಗದೇವರಿಗೆ ಅದೇನು ಮಾತುಗಳು ನಮ್ಮಡಗಳು ಮಾತು ಧರ್ಮ ನಮ್ಮಡೆ ಅಂಜನೆ ತುಳು ಭಾಷೆಗೆ ಅದೇ ಆದಿತ್ಯ ಉಂಡು ತುಳು ಭಾಷೆ ಒಂಜಿ ಪಟ್ಟ ನೀರು ಪರಶುರಾಮ ಶಿಷ್ಟಿ ಏರು ಪರಪೇನ ಅಯ್ಯ ಪ್ರತಿ ಒಂಜಿ ಭಾಷೆಲ ಪ್ರತಿಯೊಂದು ಜಾತಿ ತುಳು ಪಾತ್ರಡೆ ತಾಯ್ಬಣ್ಣ ಆಯನ ಧರ್ಮದ ಭಾಷೆ ಆಯನ ಇಲ್ಲದ ಒಳಗೆ ಮಾತ್ರ ಮಾತ ಪಿದೇವತಿ ನಮ್ಮ ಒಂಜಿ ಅಪ್ಪನ ಜೋಕುಲು ಆ ಜೋಕುಲು ನಮ್ಮ ಮಾತಿರಲ್ಲ ತುಳು ಭಾಷೆಗೆ ಅನುಮತಿ ಕೊರಡು ತುಳು ಭಾಷೆ ಇದ್ರೆ ಪೊರ್ಲು ತುಳುತ ಸತ್ಯದ ಪೊರ್ಲು ತುಳುತ ಪಾಡದ ಪೊರ್ಲು ತುಳುತ ಕೋಲ ನೇಮೋತ್ಸವ ಪೊರ್ಲು ಅಂಚಾದ್ರೆ ಈ ನಮ್ಮ ಇನಿ ಹೋರಾಟ ಒಡೆ ಮುಟ್ಟ ಎತ್ತರ ಮಟ್ಟ ಸಾಧ್ಯತಿ ಇನ್ನೀಗ ಒಪ್ಪಿರ 2 ಶತಮಾನ ಒಪ್ಪಿರ 6 ಬಂಡ ಲೆಕ್ಕನೆ ಹೋರಾಟ ಒಂದು ಇಜ್ಜಿನ ನೇರು ತುಂಬಲ ಪೋಪಡು ಸರ್ಕಾರ ಗಂಭೀರವಾದಿ ಗಮನಕ್ಕೆ ತಂದು ಮಾಡಿ ನನ್ನ ವಿನಂತಿ. ಯಕ್ಷಗಾನದ ಸರಕಾರಿ ಅಶೋಕ್ ಕ್ಷೇತ್ರದಲ್ಲಿ ರಾಮಚಂದ್ರ ಬೆಚ್ಚಂಪಂಡಿರು ಅಂಚನೆ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ನಾಟಕ ರಂಗದ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ನಮ್ಮ ಹುಡುಗರು ಸರಕಾರಿ ಅಶೋಕ್ ಕ್ಷೇತ್ರ ದಯವಿಟ್ಟು ರಂಗದಲ್ಲಿ ಬಂದು ನಮಗೆ ಅನಿಸಿಕೆಯನ್ನು ಪಡೆದುಕೊಂಡಿಲ್ಲ ಅಂಚನೆ ನಾಟಕ ರಂಗದ ವಿವಿಧ ಕೊಡಿಯಲ್ ಬೈಲ್ ದಯವಿಟ್ಟು 2 ನಿಮಿಷಗಳು ಕೇಳ್ತಾ ಇಲ್ಲ 2 ನಿಮಿಷ ದಯವಿಟ್ಟು ವೇದಿಕೆ ಬರ್ತದೆ ಕೇಳ್ತಾ ಇಲ್ಲ ಅಂಚನೆ ಪ್ರದೀಪ್ ಕುಮಾರ್ ಕಲ್ಕೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಯಾರು ನಮ್ಮನ್ನು ದಿವಸ ಪಾತ್ರ ಕೇಳೋದಿಲ್ಲ ಊರ ಬಂಧುಲೆಗೆ ತೊಲ್ಮೇಲೆ ಮಂಜುನಾಥನ ಊಡುಡು ಮಂಗಳದೇವಿದ ನಗರಡು ಜಿಲ್ಲಾ ಕಚೇರಿದ ದುಂಬುಡು ನಮ್ಮ ಪೂರ ಮೂಲು ಸೇರೊಂದ ನಮ್ಮ ಧ್ವನಿ ಬೆಂಗಳೂರಿಗೂ ತಲುಪನತ್ತು ದೆಹಲಿಗೂ ತಲುಪೋಡು 8ನೇ ಪರಿಚಯದ ತುಳು ಭಾಷೆ ಸೇರ್ಪಡೆ ಆವಡೇ ಪಡುವ ಆಗ್ರಹ ಅವು ಸಮಸ್ತ ಜನಕ್ಕಿನ ಉಡಲ್ದ ಚಿಂತನೆ ಉಡುಪಿದಾರ ಪಂಡಿತ ಏತು ಇಲ್ಲದ ಉಲೈ ತುಳು ಸಾಹಿತ್ಯ ಅವು ಅಟ್ಟಡಿಪ್ಪರೆ ಅವು ನನ್ನ ಪನಿ ಒಂದೇ ದಿನಕ್ಕೆ ನಮ್ಮ ಕೈಟ್ಲ ಬರೆಯರೆಲ್ಲ ಅವು ಬರ್ಪುಣ ಸಂದರ್ಭ ಬರ್ಪುಣ ಅಂತಂದವರ್ರೆ ತುಳುತ ಭಾಷೆಗೆ ಅಧಿಕೃತ ಮಾನ್ಯತೆ ಖಂಡಿತವಾದ ಕೇಂದ್ರ ಸರ್ಕಾರ ಕೊರ್ಪುಂಡು ಪಡಿನ ನಂಬೋಳಿಗೆ ನಮ್ಮ ಪೂರ ಜನತ ಸುಳ್ಳಾವಂದು ಪಣೊಂದು ಒಂದಕ್ಕೆ ಒಂಜೇ ಕೊರತೆ ಪಂಡ ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿದ ಒಂಜಿ ಕೊರತೆ ಐಕ್ ಪೂರ ಬೋಡಿಸಿನ ಒಂಜಿ ಶಕ್ತಿ ಆ ಸರ್ವಶಕ್ತಿ ಅಗಲಿಗೆ ನೀಡಡು ಆ ಜನಪ್ರತಿನಿಧಿ ಪೂರ ಸೇರಾದ ನಮ್ಮ ಧ್ವನಿಗೆ ಧ್ವನಿಯಾದ ದೆಹಲಿಡು ಐತ ಕದ ತಟ್ಟಡು ಪಂಡು ನೀಗಲ್ಲ ಪೂರ ಜನಗಳ ಪರವಾದ ಮಲ್ತೊಂದು ಜವಣೇರ್ನಗಳು ಈ ಉಮೇದಾರಿಕೆ ಈತ ಪೊರ್ಲುಡು ನಮ್ಮನೆ ಪೂರ ಸಂಘಟನೆ ಮಲ್ತದೇರತ್ತ ತುಳು ಸಿನಿಮಾದ ಟೇಲರ್ ಉಲ್ಲೇರು ಅಥವಾ ತುಳು ನಾಟಕದ ಕೊಡಿಯಾಲ್ ಬೈಲು ಉಲ್ಲೇರು ಸುನತಿ ಅಕ್ಕ ಮುಂಬೈಲು ಬೈದೇರು ಅಗಲಿಗೆ ಪೂರದ ಒಂದು ಪೂರ ನಂಗೆ ಸಂಭ್ರಮ ಪಡೋದು ನಿರ್ಮಿಸುವುದು ಈ ಸಂದರ್ಭ ನಮ್ಮ ಅಂಜನೆ ನಿರ್ಜೋಡಿದ ಉಷ್ಣ ವಿದ್ಯುತ್ಸ್ಥಾವರ ಉಳಿಪಾವಡು ಪಂಡು ಬೈರಂಜಿನ ಅಲ್ಪೋಂತ ನಮ್ಮೊಟ್ಟಿಗೆ ಆರ್ಲ ದಯವಿಟ್ಟು ಇದೆ ಬರಡು ತುಳುನಾಡು ರಕ್ಷಣೆಗೋಸ್ಕರ ಇದೆ ಬಸ್ ನಮ್ಮದು ಹೋರಾಟ ಮಾಡ್ಕೊಂಡು ಈಗ ಒಂದಿಗೆ ಇದೆ ಬರಡು ಬಂದಿಲ್ಲ ಪ್ರೀತಿಪೂರ್ವಕವಾಗಿ ಕೇಳುವುದಿಲ್ಲ ಮುಂದಿನ ವಿಶ್ವದ ಓಡಿಗೆ ಹೋದು ತುಳಲ ನಮ್ಮ ತುಳುನಾಡದ ಅತಿ ವಿಶಿಷ್ಟವಾದಂಚಿನ ಜನಜೀವನ ಆಚಾರ ವಿಚಾರ ಬದುಕಿ ಓಲಂಚಿನ ವಿಶಿಷ್ಟವಾಯಿನ ದೈವದತ್ತವಾದಂಚಿನ ಈ ತುಳುನಾಡಿನ ನಮ್ಮ ತುಳುವಿನ ಪುಟ್ಟಡನೆ ವಿಶೇಷ ಪಡಿಸಲ್ಪದಾಲ ಐನ ಗಂಭೀರವಾದ ನಮ್ಮ ಯೋಚನೆ ಮಾಡ್ಕೊಂಡ್ರೆ ಇನ್ನಿತ ಈ ದುಸ್ಥಿತಿಗೆ ಕಾರಣ ಏನಿವೆ ಎಂಗಲು ಯಕ್ಷಗಾನ ಕಲಾವಿದರು ಎಂಗಲು ಯಕ್ಷಗಾನ ತುಳು ಯಕ್ಷಗಾನಡು ಆರಂಭಣೆ ಎಂಗಲು ಬಂದು ಪರಶುರಾಮ ದೇವರು ಉಂಡು ಮಲ್ತರ ತುಳುನಾಡು ಎಂದು ಅವೇತೋ ಯಕ್ಷಗಾನ ಕಲಾವಿದರೇ ಈ ಮಣ್ಣದ ಸತ್ತೊಂದು ಪತ್ತೊಂದು ಇನ್ನು ದೇಶ ವಿದೇಶಗಳು ತನ್ನ ಕಲಾ ಪ್ರತಿಭೆಯನ್ನು ಮೆರೆಸೋಣ ಮೂಲಕ ಈ ದೇಶದ ಈ ನಾಡದ ತುಳುನಾಡದ ರಾಯಭಾರಿಲಾದ ಕೆಲಸ ಮಾಡ್ತೊಂದು ಅಂಚಿನ ಮಹಾನ್ ಕಲಾವಿದರಿಗೆ ಜನ್ಮ ಕೊರಂಚಿನ ತುಳುನಾಡು ಇನ್ನು ನಾಶಾಪನಾಡ ಪರೋಕ್ಷವಾಗಿ ಕಲೆಯನ್ನು ಅವಲಂಬಿಸಲು ಬದುಕುವ ಕಲಾವಿದರ ನಾಶಾಂತ ಎಂದಿದೆ ಆ ಕಾರಣಕ್ಕೋಸ್ಕರ ಸಮಸ್ತ ಯಕ್ಷಗಾನ ಕಲಾವಿದರ ಪರವಾಗಿ ಯಾನು ಹೋರಾಟದ ಇಲ್ಲಿ ನಾಂದಿ ಒಂದು ನಾನು ಓಡಿಬಿಟ್ಟ ಎತ್ತೆಲ್ಲ ಸಾಧ್ಯತೆ ಉಂಟು ದಯವಿಟ್ಟು ಸರ್ಕಾರ ಗಮನಿಸಿದ್ದು ಕಲಾವಿದರ ಈ ಒಕ್ಕೂರಣ ಅಭಿಪ್ರಾಯದ ಈ ಬೇಡಿಕೆಯನ್ನು ಮನ್ನಿಸದೆ ತಕ್ಷಣ ಹೆಣ್ಮನೆ ಪರಿಚಯಕ್ಕೆ ಸೇರಿಸೋಡು ಬಂದ್ಬಿಡ ಎನ್ನ ಒಂದು ಬೇಡಿಕೆ ಜೈ ಹಿಂದ್ ಜೈ ತುಳುನಾಡು ತುಳುವ ಚಕ್ರವರ್ತಿ ಮೈದೀನ್ ಬಾವ ಬೈದೇರು
ತುಳು ಚಕ್ರವರ್ತಿ ಬಂದ ಬಂಡ ವಿಧಾನಸೌಧದ ತುಳುವರ ಬಗ್ಗೆ ಕೇಂದ್ರ ಏಕೈಕ ವ್ಯಕ್ತಿ ಬಂದಾರು ಅಂಚಿನ ಒಂದು ಮಹಾನ್ ವ್ಯಕ್ತಿ ಇದು ನಮ್ಮ ವೇದಿಕೆಯಲ್ಲ ಮತ್ತೊಂದಿದ್ದಾರೆ ಬೀಸಿಗೆ ಮನವಿ ಕೊಡಲ್ಲ ಬರ್ತಾರೆ ತುಳುವರು ಎಡ್ಮನೆ ಪರಿಸ್ಥಿತಿ ಅಂದ್ರೆ ಸೇರ್ಸ ಅವ್ರು ಬಂದು ಎಲ್ಲ ಹೋರಾಟಗಳು ಅವ್ರು ಮುಂದಾಳ ತೋರಿಸ್ತಾ ಉಂಟೇವೆ ಆನಂತರ ಒಂದು ಮಾತಾಡಗಳ ಸಂತೋಷ ಆಗ್ತದೆ ಆರೇರಡು ಮಾತಾಡ ಬರ್ತಾರೆ ತುಳುನಾಡ ಈ ರಾಜಧಾನಿಯ ಕುಟ್ಲಡಿ ಇನಿ ತುಳು ಭಾಷೆನೆ ಏನು ಮನೆ ಪರಿಚೋದಕು ಸೇರ್ಪಾಡು ಬಂತಿನಂಜಿ ಹಕ್ಕೊತ್ತಾಯನೋ ಮಲ್ಪಾವಣಂಚಿನ ಒಂದು ವಿಶೇಷ ಕಾರ್ಯಕ್ರಮದ ಈ ಒಂದು ಜಾಥಾ ಮೂಲಕ ಐತೆ ಡಿಸಿಗೆ ಮನವಿ ಕೊರಪಿನಂಚಿನ ಈ ಒಂದು ಪೊರ್ಲುದ ಸಭೆತ ಮಾತ ಗಣ್ಯರ ನಕಲೆ ತುಳುನಾಡದ ಗಣ್ಯರ ನಕಲೆ ಅವೇಲಕ್ಕೆ ಈ ಒಂದು ಸಭೆ ಭಾಗವಹಿಸಿನ ಮಾತ ತುಳುವ ಬಂಧು ಭಗಿನಿಯರೇ ನಿಜಕ್ಲ ಬಾರಿ ಖುಷಿ ಆಗ್ಬಿಡು ತುಳುವೇರಿನ ಒಂದು ಹೋರಾಟಗಳು ಎಂಕೆ ಇನಿ ಭಾಗವಹಿಸ್ತಾರೆ ಆ ದೇವರಿನಿ ಇದೇ ಮುಟ್ಟ ಎತ್ತಾದ ಕರ್ನೇಕಾತ್ರ ದೇವರೇನೆ ವಿಶೇಷವಾದ ಸ್ಥಿತಿ ತಂದು ಬಹುಶಃ ಮುಖ್ಯವಾದ ಎಂಕ್ಲು ವಾ ನಮೂನೆಡ್ ಇನಿ ತುಳು ಭಾಷೆ ಲಾಸ್ಟ್ ಟೈಮ್ ಒಂಜಿ ವಿಶ್ವ ತುಳು ಸಮ್ಮೇಳನ ವೀರೇಂದ್ರ ಹೆಗ್ಡೆ ನೇತೃತ್ವ ಕೊರದು ಬಾರಿ ಪೊರ್ಲುಡು ಮಲ್ಪಾವಣಂಚಿನ ಸಂದರ್ಭಡು ಆ ಸಂದರ್ಭದಿಂಚೆ ಎಂಕೆಲ್ಲ ಒಂಜಿ ಈ ಒಂಜಿ ಬೇಡಿಕೆ ಎತ್ತಿದೆ ಬಹುಶಃ ಕೇಂದ್ರ ಸರ್ಕಾರ ಲೈಕ್ ವಿಶೇಷವಾಯಿನ ಒಂಜಿ ರಾಜ್ಯ ಸರ್ಕಾರ ಕೇಂದ್ರ ವಿಶೇಷ ಒಂದು ಅನುಮತಿನೇ ಆಲ್ರೆಡಿ ಕೊಡ್ತುಂಡು ಅವಿತ ಸ್ಟೇಟ್ ಗವರ್ಮೆಂಟ್ ವಿಷಯ ಸ್ಟೇಟ್ ಬ್ಯಾಂಕ್ ಕೈತಿ ಆ ರಿಪೋರ್ಟ್ ಕಡಬಿಟ್ರೆ ಬಂತೇರೆ 5 ಲಕ್ಷ ಜಾಸ್ತಿ ಜನತೆ ಉಪ್ಪುಣಂಚಿನ ಭಾಷೆಗೆ ಆ ಒಂದು ವಿಶೇಷ ಮಾನ್ಯತೆ ಕೊಡು ಬಂದಿರೋ ಒಂದು ಪಾತ್ರನು ಕೇಂದ್ರ ಸರ್ಕಾರದ ಒಂದು ವಿಶೇಷ ಆದೇಶ ಉಳಿತಂದ ಅಂಚಾದ ಪುಣಗ 1 ಕೋಟಿ ಜನ ಉಪ್ಪುಣಂಚಿನ ಈ ತುಳುವೆರ್ನ ನಾಡಿಗೆ ಆ ತುಳುವ ಭಾಷೆಗೆ ಇನಿ ಆ ಎನ್ಮನೆ ಪರಿಚಯದಕ್ಕೆ ಸೇರ್ಪಾವಣಂಚಿನ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಸರ್ಕಾರದ್ದು ಖಂಡಿತ ಆಪುಡು ಬಂದಿರಂಜಿ ವಿಶೇಷತೆಯನ್ನು ಖಂಡಿತ ಈ ಸಂದರ್ಭದಲ್ಲಿ ಈ ಸಭೆ ಪಣಂದುಲ್ಲ ಬಹುಶಃ ಈ ವಿಶೇಷ ಒಂದು ಚಳವಳಿ ಮೂಲಕ ನಮ್ಮೇನೆ ಮಾತೆಲ್ಲ ಒಂದಾಗಿ ನಮ್ಮ ಹಕ್ಕಿನ ಪಡೆಯನ್ನಂಚಿನ ಭಾಗ್ಯನು ಬಹುಶಃ ನಿಖಿಲ್ನೊಟ್ಟು ಯಾನ್ಲ ಒಂಜಿ ಸರ್ಕಾರಕ್ಕೆ ವಿಶೇಷ ರೀತಿಯಿಂದ ಸ್ಪಂದಿಸ್ತದೆ ಬಹುಶಃ ಲಾಸ್ಟ್ ಟೈಮ್ ಒಂಜಿ ಅಸೆಂಬ್ಲಿ ಮಂತ್ರಿ ಇಲ್ಲ ಕೇಂದ್ರ ಸಂದರ್ಭ ಅವೇನು ಆಯ್ನಾತ್ ಬೇಗ ಮಲ್ಪಡೋದು ಬಂದೆ ನಂಗೆ ಅಧ್ಯಕ್ಷರಾಗಿ ನಂಚಿನ ಕಾಗೋಡು ತಿಮ್ಮಪ್ಪೆರ್ಲ ಮಂತ್ರಿಗಳಿಗೆ ಬಂತೇರೆ ಅವೇಲಕ್ಕೆ ಮುಖ್ಯಮಂತ್ರಿಲ್ಲ ಅವೇನೆ ಆಯ್ನಾತ್ ಬೇಗ ಮಲ್ಪಡು ಬಂತೇರೆ ಇದು ಖಂಡಿತ ಹಾಪುಡು ನಂಗೆ ಎಂಕಲು ಆಯ್ನಾತ್ ಬೇಗ ಇರೋ ಹೋರಾಟ ಮಾಡ್ತದಿಲ್ಲ ಬಹುಶಃ ಒಂದು ಆಯ್ ಕೂಡ್ಲೆ ಐತ ಬಗ್ಗೆ ವಿಶೇಷವಾಗಿ ನಂಜಿ ಕಾರ್ಯಕ್ರಮಲ ಎಂಗ್ಲ ಒಟ್ಟುಗಾದ ದೀಪಾತ್ಮ ಪಂಪಿನ ಪಾತ್ರಡು ಬಹುಶಃ ಇತ್ತ ಮನವಿಗೆ ಇನಿ ಡಿಸಿ ನಮ್ಮ ಕೊರಪಿನಂಚಿನ ಒಂಜಿ ಸಾಮೂಹಿಕ ಒಂಜಿ ವ್ಯವಸ್ಥೆ ಯಾನ್ಲ ಒಂಜಿ ಭಾಗ್ಯ ಆದುಲ್ಲ ಅಂತ ಬಂದ್ರೆ ಬಾರಿ ಒಂಜಿ ಖುಷಿ ಪಂಡದ ಯಾನೆ ಮಾತರೆಗಳ ಧನ್ಯವಾದ ಪಂಡ ಪಾತ್ರ ಮುಖ್ಯ ಜೈ ಹಿಂದ್. ತುಳುನಾಡ ಬಂದುಲೆ ತುಳುತ ಬಗ್ಗೆ ಮಾತೆಲ್ಲ ಮನವಲ್ಲ ಮತ ವಿಷಯಲೇನು ಪಾತೆರೆ ತುಳುತ ಬಗ್ಗೆ ತುಳುಕು ಎಲ್ಪನೆ ಇಟ್ಟಿಡು ನಲ್ಪತ್ತೈದನೇ ವರ್ಷದ ತುಂಬೆ ತುಳು ಭಾಷೆನೇ ಯಕ್ಷಗಾನ ಕಲಾವಿದರು ಆಂಡ ಚಿತ್ರರಂಗಡು ತುಳು ಭಾಷೆ ಬಂದಿನ ಭಾರತ ದೇಶದ ಪ್ರತಿಯೊರಿಯಾಗಲೂ ಗೊತ್ತಾಗ್ಲಕ್ಕ ತುಳುತ ಭಾಷೆದ ಮಿತ್ತು ಎನ್ನ ಸರ್ವಸ್ವಂ ಕಳೆಯೊಂದು ಯಾನ ತುಳು ಪಿಕ್ಚರ್ ಬಂದಿನ ಆಂಡ ಇನಿ ನಂಗೆ ಜನಕ್ಕಳು ಈತು ಕಮ್ಮಿ ಜನ ಸೇರ ಬಲ್ಲಿತ್ತು ನನದಕ್ಕಲೆ ಕಾಣ ಪ್ರಯೋಜನ ಮಾಡಿ ಬಂದ್ಬಿಟ್ಟು ತುಳು ಭಾಷೆದ ಮಿತ್ತು ತುಳು ಕಾಕ್ರ ಹಕ್ಕೊತ್ತಾಯನ ಹೆಣ್ಮನೆ ಪರಿಚಯದವು ಸೇರ್ತಾವನ ನಿಕುಲು ಮಲ್ಪೂಡ ಏನ ಕೆಲಸ ಎಂಕುಲು ಮಲ್ಪದಾಂಡೆ ಮಲ್ದಿನ ಮಾತ ಇಜ್ಜದ ಅವನೇ
ಇದು ಬಂದ್ರೆ ಇಲ್ಲಿ ಮನಪಣ್ಣ ಅವರು ನಮ್ಮ ನೀವು ಬನ್ನಿ. 8ನೇ ಪರಿಚ್ಛೇದದಲ್ಲಿ ಭಾಷೆಯನ್ನು ಸೇರಿಸುವ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸುವವರೆ ನಾವು ಜಿಲ್ಲಾಡಳಿತ ಮುಖಾಂತರವಾಗಿ ಇದನ್ನು ಕೊಡ್ತಾ ಇದ್ದೇವೆ. ಅದಕ್ಕಿಂತ ರಾಜ್ಯ ಸರ್ಕಾರ ಅಧಿಕೃತ ಭಾಷೆ ತಪ್ಪುಕೊಳ್ಬೇಕು. ರಾಜ್ಯದ ಅಧಿಕೃತ ಕೇಂದ್ರ ಕೊಡ್ಲಿಕ್ಕೆ ಆಗುದು ಸರ್ಕಾರಕ್ಕೆ. ಸರ್ ಎಲ್ಲ ತುಳುವುದು ಎಲ್ಲ ಮಾಜಿ ಅಧ್ಯಕ್ಷರುಗಳ ಕಡೆಯಿಂದ ಬಂದಿದ್ದಾರೆ. ವಿಜಯಕುಮಾರ್ ಪಡಿಯಲ್ ಬನ್ನಿ. ಉಳಿಸಬೇಕು. ತುಂಬಾ ಹಿರಿಯ ಕಲಾವಿದರು ಅವರು. ಕೂಡ ಉಂಟು. ಎಲ್ಲ 100 ದಿನ ನಡೆಸಿದ್ದಾರೆ ಪಿಕ್ಚರ್. ಕನ್ನಡ ತುಳು ಪಿಕ್ಚರ್ 100 ದಿನ ನಡೆದಿದೆ. ವಿಜಯಕುಮಾರ್ 200 ತುಳು ಲಿಪಿಗಳ ಗ್ರಂಥ ಈಗ ನಾವು ಇರುವಾಗ ಅಕಾಡೆಮಿಯಲ್ಲಿ ಇಲ್ಲಿ ಪಾಂಡೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಹೊರಗಡೆ ಕಲ್ಲಿದೆ, ಅದು ತುಳು ಲಿಪಿಯಲ್ಲಿ ಬರೆದಂತ ಕಲ್ಲು, ದೊಡ್ಡ ಬೃಹತ್ ಶಾಸನ. ಇವತ್ತಿಗೂ ಉಡುಪಿಯಲ್ಲಿ ಮಠದಲ್ಲಿ ಅವರ ಮಠಾಧೀಶರೆಲ್ಲ ತುಳುವಿನಲ್ಲಿ ತಮ್ಮ ಸಹಿಯನ್ನು ಹಾಕ್ತಾರೆ. ತುಳು ಭಾಷೆ ಒಂದು ವಿಶೇಷ ಅಂದ್ರೆ ಹಿಂದೆ ವಿದ್ಯಾಭ್ಯಾಸಕ್ಕೆಲ್ಲ ಕಾಶಿಗೆ ಬನಾರಸಿಗೆ ಹೋಗುವಂತ ಕ್ರಮ ಸುಮಾರು ಒಂದು 2 ಶತಮಾನದ ಹಿಂದೆ. ಆವಾಗ ಕಾಶಿ ಬನಾರಸಿಗೆ ಹೋಗಿ ಅವರು ಸಂಸ್ಕೃತವನ್ನು ಕಲಿತಾ ಇದ್ರು. ಆ ಎಲ್ಲ ಧರ್ಮ ಗ್ರಂಥಗಳನ್ನು ಅವರು ತಮ್ಮ ಬರವಣಿಗೆ ಮುಖಾಂತರ, ಇವತ್ತು ಹೇಗೆ ನಾವು ಇಂಗ್ಲಿಷ್ ಬರ್ಕೊಳ್ತೇವೆ, ಆ ಬರವಣಿಗೆ ಭಾಷೆ ಅದು ತಿಂಗಳ ಲಿಪಿ ಅಂದ್ರೆ ತುಳು ಲಿಪಿ. ಹಾಗಾಗಿ ಎಲ್ಲ ಮನೆಗಳಲ್ಲಿರುವಂತಹ ಧರ್ಮ ಗ್ರಂಥಗಳು ಅದು ಇರುವಂತದ್ದು ತುಳು ಲಿಪಿಯಲ್ಲಿ ಇವತ್ತಿಗೂ ಅಧಿಕೃತವಾಗಿ ನಮ್ಮೆಲ್ಲರ ಮನೆಯಲ್ಲಿ. ಮತ್ತೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕನ್ನಡ ಮಾತಾಡುವಂಥದ್ದು ಇದ್ರು. ಹೇಗೆ ಕೊಂಕಣಿ, ಹೇಗೆ ಬ್ಯಾರಿ ಭಾಷೆ, ತವಳುವ ಸಂಸ್ಕೃತಿ ಮತ್ತು ತವಳುವ ಭಾಷೆ ಅದು ಎಂದೂ ಮಾಯವಾಗಲಿಲ್ಲ. ಮನೆಯೊಳಗೆ ಬ್ಯಾರಿ ಮಾತಾಡ್ತಾ ಇದ್ರು, ಸಂತೆಗೆ ಬರುವಾಗ ತುಳುವನ್ನೇ ಮಾತಾಡ್ತಾರೆ ವ್ಯಾಪಾರ ಮಾಡುವಾಗ. ಇದು ಈ ನಮ್ಮ ಜಿಲ್ಲೆಯ ಒಂದು ವೈಶಿಷ್ಟ್ಯ. ಕರಾವಳಿಯ ವ್ಯಾವಹಾರಿಕ ಭಾಷೆ, ಅಧಿಕೃತ ಭಾಷೆ. ದ್ರಾವಿಡ ಭಾಷೆಗಳಲ್ಲಿ ಮುಖ್ಯವಾದ ಭಾಷೆ 5 ಭಾಷೆಯಲ್ಲಿ ಇದು 5 ಭಾಷೆಗಳು 4 ಭಾಷೆಗಳು ಈಗಾಗಲೇ ಮಾನ್ಯತೆ ಸಿಕ್ಕಿದೆ. ವಿಧಾನಸಭೆಯಲ್ಲಿ ನಮ್ಮ ಬಗ್ಗೆ ಮಾತಾಡಿದವರು ನಮ್ಮ ಶಾಸಕರು ಇದು ಮಾತಾಡಲಿಕ್ಕಿದ್ದಾರೆ.